ವರ್ಷ ಎಂಚಾಯ್ತನ ಹಾಂ ರಾಮ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಹಾಗೆ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನವರಾತ್ರಿಯನ್ನೆಲ್ಲ ಖುಷಿಯಿಂದ ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಹೋಪ್ ಫಾರ್ ಗುಡ್. ಹಾಗೆ ಇವತ್ತಿನ ವ್ಲಾಗ್ ನಾವು ಸ್ಟಾರ್ಟ್ ಮಾಡುವಲ್ಲ. ಬನ್ನಿ, ಫಸ್ಟಿಗೆ ನಾವು ಒಂದು ಬಿಸಿ ಬಿಸಿ ಕಾಫಿ ಕುಡಿಯುವ, ಮತ್ತೆ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡುವ. ಇಲ್ಲಾಂದರೆ ಮೂಡ್ ಬರಬೇಕಲ್ಲ. ನೋಡಿ ಫ್ರೆಂಡ್ಸ್, ನಾನು ಹೇಳಿದೆಲ್ಲ ಗುಳ್ಳೆ ಬರೋದು ಅಂತ ಹೇಳಿ, ಅಭ್ಯಾಸ ಇಲ್ಲದ ಒಮ್ಮೆ ನೋಡಿ ಹೀಕೊಳ್ಳಿ ಇವನ ಕೈಯಲ್ಲಿ ಬಂದದ್ದು. ಅದಕ್ಕೆ ಗ್ಲೌಸ್ ಎಲ್ಲ ಹಾಕಿದ್ರೆ ಸಹ ಹರಿಬೋದು ಗ್ಲೌಸ್. ನೋಡಿ ಈ ಕೈಯಲ್ಲಿ ಸಹ. ಓ ದೇವಾ, ಅವು ಏತು ದಿನ ನಾಡಿಪ್ಪು ಗೊತ್ತಿಲ್ಲ. ಇವತ್ತು ನಾನುಂಟಲ್ಲ, ಇದು ಕರಿಸೇವಿದ್ದು ಸಾಂಬಾರು ಮಾಡುವ ಅಂತ ಇದ್ದೇನೆ. ಕರಿಸೇವಿದ್ದು ಸಾಂಬಾರು, ಮತ್ತು ಅದರ ದಂಡಿದ್ದು ಸಾರು, ಬೇಳೆ ಎಲ್ಲ ಹಾಕಿ, ಮತ್ತು ಅದಕ್ಕೊಂದು ಅಂಬಟೆ ಎಲ್ಲ ಹಾಕಿ ಭಾರಿ ಚಂದದೊಂದು ಸಾರು ಮತ್ತು ಸಾಂಬಾರು ಮಾಡುವ ಅಂತ ಇದ್ದೇನೆ. ಇದೆಂತ ಗೊತ್ತು, ನಾನು ಇನ್ನೇದು ಮಳೆಗೆ ಎಲ್ಲ ಲಗಡಿ ಹೋಗಿದೆ ಅಂತ. ನಮ್ಮ ಮ್ಯಾಟ್ ಎಲ್ಲ ಚಂಡಿಯಾಗಿ, ಬಂಟಿಯ ಬಟ್ಟೆಗಳೆಲ್ಲ ಚಂಡಿಯಾಗಿ ಸಾಕಾಗಿದೆ. ಅದನ್ನೆಲ್ಲ ಈಗ ಬಿಸಿಲಿಗೆ ಹಾಕಿ ಇಡುದು. ನಾನೀಗ ಇಲ್ಲಿ ದಾಸವಾಳದ ಹೂ ಕೊಯ್ಲಿಕ್ಕೆ ಬಂದಿದ್ದೇನೆ. ಹೈಬಿಸ್ಕಸ್ ಟೀ ಮಾಡುವ ಅಂತ ಹೇಳಿ. ಟೀಯ ಜ್ಯೂಸ ಏನಾದರೂ ಒಂದು ಮಾಡಿ ಕುಡಿಯುವಲ್ಲ ಇವತ್ತು ಸಹ. ಮಳೆ ಮಾರ್ರೆ, ನಮ್ಮಲ್ಲಿ ಫುಲ್ ಮಳೆ ಅಂತ ಹೇಳಿದರೆ ದೇವಾ, ನನಗೆ ನನ್ನ ಹಟ್ಟಿಯ ಹಂಚೆಯಲ್ಲಿ ಹಾರಿ ಹೋಗ್ತದ ಅಂತ ಹೆದರಿಕೆ ಆಗ್ತಾ ಇತ್ತು ಅಂತ. ಮತ್ತು ಇಲ್ಲಿ ಬೈಗೆ ಎಲ್ಲ ಮುಚ್ಚಿದ ಟರ್ಪಲೆಲ್ಲ ಹಾರಿ ಹೋಗಿದೆ. ಮನೆಯ ಒಳಗೆ ಸಹ ನೀರು, ಹೊರಗೆ ಸಹ ನೀರು, ಸಾಕಾಗಿದೆ. ಅಷ್ಟು ಜೋರಿನ ರಭಸವಾದ ಮಳೆ 2 ಗಂಟೆ ಹೊತ್ತು ಎಲ್ಲ ನನ್ನ ಮ್ಯಾಟ್ ಅದು ಇದು ಎಲ್ಲ ಚಂಡಿ ವಾಸನೆ ಬರ್ತಾ ಉಂಟು. ಈಗ ಬಿಸಿಲಿಗೆ ಹಾಕಿ ಇಟ್ಟಿದ್ದಾರೆ. ಅದು ಅಂದರೆ ಅದನ್ನು ಇನ್ನು ಒಣಗಿ ಇದು ವಾಶ್ ಮಾಡಲಿಕ್ಕೆ ಹೋದ್ರೆಲ್ಲ ಆಗಲಿಕ್ಕಿಲ್ಲ. ಇದ್ದ ಹಾಗೆ ನಾನು ಇಂಟರ್ಲಾಕಲ್ಲಿ ಹಾಕಿದ್ದೇನೆ. ಒಳ್ಳೆ ಬಿಸಿಲು ಬಂದ ದಿವಸ ಒಣಗಿಸ್ಬೇಕಷ್ಟೇ ಅದನ್ನು. ಹಾಗೆಲ್ಲ ಕತೆ ಮಾರೆ. ಮಳೆ ಬಂದರೆ ಹಾಗೆ, ಇಲ್ಲದಿದ್ದರೆ ಇಲ್ಲವೇ ಇಲ್ಲ. ಹೀಗೆ ಅವಸ್ಥೆ ಅಲ್ಲ. ಬನ್ನಿ ನಾವು ದಾಸವಾಳದ ಹೂ ಕೊಯ್ಯುವ. ನಾನು ದಾಸವಾಳದ ಹೂ ಕೊಯ್ತಾ ಇರುವಾಗ ಉಂಟಲ್ಲ, ಬಂಟಿ ಅಲ್ಲಿಗೆ ಬಂದವ ಸೀದಾ ಗೇಟಿಂದ ಹೊರಗೆ ಹೋದದ್ದು ಅಂತ. ಈಗ ನೋಡಿ ನಮ್ಮ ಬ್ರಿಡ್ಜ್ ಹತ್ರ ಬಂದಿದ್ದಾನೆ. ಫ್ರೆಂಡ್ಸ್, ಯಾವನುಂಟಲ್ಲ ಗೂಡಿಗೆ ಹೋಗು ಅಂತ ಹೇಳಿದ ಕೂಡಲೇ ಸೀದಾ ಒಂದು ಗೂಡಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ನನಗೆ ಅದು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಮತ್ತೆ ಬಂಟಿಯನ್ನುಂಟಲ್ಲ ಗೂಡಿನೊಳಗೆ ಮಾಡಿ ಕರಿಸೇವಿನ ಎಲೆ ಎಲ್ಲ ತರಲಿಕ್ಕೆ ಹೋದಾಯ್ತಾ. ನಮ್ಮಲ್ಲಿ ಅಲ್ಲಿ ಉಂಟಲ್ಲ ತಾಳೆ ತೆಂಗಿನ ಮರದ ಬುಡದಲ್ಲಿ ತುಂಬ ಉಂಟು. ಹಾಗೆ ಅದನ್ನು ತಂದು ತೊಳೆದು ಹೆಚ್ಚಿ ಎಲ್ಲ ಇಟ್ಟು ಬಿಟ್ಟೆ. ಹೈಬಿಸ್ಕಸ್ ಟೀ ರೆಡಿಯಾಗಿದೆ. ಅಷ್ಟೇ ಸ್ನಾನ ಎಲ್ಲ ಆಗಿ ಬಂದಿದ್ದೇನೆ. ಇದು ನನ್ನ ಹಿಬಿಸ್ಕಸ್ ಟೀ. ಇವತ್ತು ಇದಕ್ಕೆ ನನ್ನರಿ ಬೇರು ಕೂಡ ಹಾಕಿದ್ದೇನೆ. ಹಾಕಿ ಸ್ವಲ್ಪ ಬಿಸಿ ಇತ್ತು, ತಡೆಯಲಿಕ್ಕೆ ಬಿಟ್ಟಿಗ ಕುಡಿತಾ ಇದ್ದೇನೆ. ಇನ್ನು ನಂದು ಮಧ್ಯಾಹ್ನದ ಲಂಚಿದ್ದು ಕಾರ್ಯಕ್ರಮ ಎಲ್ಲ ನಡೀಲಿಕ್ಕೆ ಉಂಟು. ಬನ್ನಿ, ನೀವು ಏನೆಲ್ಲ ಮಧ್ಯಾಹ್ನಕ್ಕೆ ಲಂಚಿಗೆ ಎಲ್ಲ ರೆಡಿ ಮಾಡ್ತೀರಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ನಾರ್ಮಲ್ ಆಗಿ ನಾವು ಉಂಟಲ್ಲ ಬೇಳೆ ಅಷ್ಟಾಗಿ ಯೂಸ್ ಮಾಡೋದಿಲ್ಲ ಸಾಂಬಾರೆಲ್ಲ ಮಾಡುವಾಗ, ಅಂದರೆ ನಾವು ತೆಂಗಿನಕಾಯಿ ಹಾಕಿ ಮಾಡೋದಲ್ಲ. ಆದರೆ ಇವತ್ತು ನಾನು ಈ ಕರಿಸೇವಿನ ಎಲೆಗೆ ಬೇಳೆ ಹಾಕಿದ್ದೇನೆ. ಸಾರಿಗೆ ಕೂಡ ಬೇಳೆ ಹಾಕಿದ್ದೇನೆ. ನೋಡಿ, ದಂಡನ್ನು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಸಾರು ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು ಅಂಬಟೆ 2-3 ಅಂಬಟೆ ಸಾಕಿದ್ದೇನೆ ಹುಳಿ ಬರಲಿಕ್ಕೆ. ಒಗ್ಗರಣೆ ಕೊಟ್ಟು ಇಲ್ಲಿ ನೋಡಿ ನಂದು ಸಾರು ರೆಡಿ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ಕೆಲವೆಲ್ಲ ಪ್ರಿಪ್ರೇಷನ್ ಆಗಬೇಕು. ಏನು ಅಂತ ನೋಡಬೇಕಾದ್ರೆ ಕೊನೆ ತನಕ ನೋಡಿ.
ನನ್ನಲ್ಲಿ ಹಸಿಮೆಣಸು ಮುಗ್ದು ತುಂಬ ದಿವಸ ಆಯ್ತಾಯ್ತು, ಹಾಗೆ ನನಗೆ ಗಾಂಧಾರಿ ಮೆಣಸಿದ್ದು ನೆನಪಾಯಿತು. ಹಾಗೆ ತರಲಿಕ್ಕೆ ನಾನು ಹೋಗುವಾಗ ಸ್ವಲ್ಪ ಬಾಳೆ ಎಲೆ ಎಲ್ಲ ಕಿತ್ತುಕೊಂಡೆ. ಇದರಲ್ಲಿ ಉಂಟಲ್ಲ ತುಂಬ ಎಂಥದ್ದು ತಿಂದಿದೆ ಅಂತ, ಮೊನ್ನೆ ನೋಡುವಾಗ ತುಂಬ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ, ಎಲ್ಲ ಹಣ್ಣು ಸಹ ಎಲ್ಲ ಆಗಿದೆ, ತವ ಬಿದ್ದಿದೆ ಅನ್ನ. ಹಾಗೆ ನನಗೆ ಬೇಕಾದಷ್ಟು ತಗೊಂಡು ಮನೆಗೆ ಹೊರಟೆ ನಾನು. ಮತ್ತೆ ನನಗೆ ನೀರು ಮಜ್ಜಿಗೆ ಮಾಡಲಿಕ್ಕೆ ಮತ್ತು ಇನ್ನೊಂದು ಪಕೋಡ ಎಲ್ಲ ಮಾಡಲಿಕ್ಕೆ ಉಂಟು, ಅದಕ್ಕೆಲ್ಲ ಹಾಕಲಿಕ್ಕೆ ಬೇಕು ಅಂತ ಹೇಳಿ. ಹಾಗೆ ಈಗ ಎಲ್ಲ ಆಗಿ ಬಾಳೆ ಎಲೆ ಎಲ್ಲ ಹಿಡ್ಕೊಂಡು ಇಲ್ಲಿ ನೀನು ಮನೆಗೆ ಹೋಗಿ, ಮನೆಯಲ್ಲಿ ಇನ್ನು ಕೆಲವು ಸ್ಪೆಷಲ್ ಐಟಮ್ಸ್ ಎಲ್ಲ ಆಗಲಿಕ್ಕೆ ಉಂಟು. ಅದು ಏನು ಅಂತ ಗೊತ್ತಾಗಬೇಕಾದ್ರೆ ಸ್ಕಿಪ್ ಮಾಡಬೇಡಿ ನೋಡಿ. ಗಮ್ಮತ್ತಿದ್ದೊಂದು ಸ್ವೀಟ್ ಮಾಡ್ತಾ ಇದ್ದೇನೆ. ಇದು ನೋಡಿ ಪಕೋಡ, ನಂದು ಕರಿಬೇವಿನ ಎಲೆಯ ಪಕೋಡ. ಇದಕ್ಕೆ ನಾನು ಸ್ವಲ್ಪ ಬಟಾಟೆಯನ್ನು ಸಹ ತುರಿದು ಹಾಕಿದ್ದೇನೆ. ಮತ್ತು ಸೇಮ್ ನಾರ್ಮಲ್ ಪಕೋಡ ಎಂತ ಮಾಡ್ತೇವೆ ಹಾಗೆ. ಮತ್ತು ನವರಾತ್ರಿ ಆದ ಕಾರಣ ನೀರುಳ್ಳಿ ಎಲ್ಲ ನಾನು ಯೂಸ್ ಮಾಡಲಿಲ್ಲ. ನೋಡಿ ಗರಿ ಗರಿಯಾದಂತಹ ಪಕೋಡ ರೆಡಿಯಾಗಿದೆ. ಸ್ವಲ್ಪ ಗರಂ ಮಸಾಲೆ ಒಂದು ಹಾಕಿದ್ದೇನೆ ಇದಕ್ಕೆ ಅಷ್ಟೇ. ಹಾಗೆ ಇದು ಎಂಥ ಸ್ವೀಟ್ ಗೊತ್ತಿಲ್ಲ, ತುಂಬ ಸ್ಪೆಷಲ್ ರೆಸಿಪಿ. ನಾನು ನೋಡಿ ಸ್ವಲ್ಪ ಹಾಕಿದ್ದು ಗೋಧಿ ಹಾಕಿದ್ದೇನೆ, ಅದಕ್ಕೆ ಸ್ವಲ್ಪ ಸಜ್ಜಿಗೆ ಹಾಕಿದ್ದೇನೆ. ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿ 1 ಗ್ಲಾಸ್ ಹಾಲು ಹಾಕಿ ಬೇಯಿಸಿ, ಮತ್ತು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಸ್ವಲ್ಪ ತುಪ್ಪ ಎಲ್ಲ ಹಾಕಿದರೆ ಆಯಿತು. ನಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ಹಾಕಿ ಗಾರ್ನಿಷಿಂಗ್ ಮಾಡಿದರೆ ರೆಡಿ. ಇಲ್ಲಿ ಹಪ್ಪಳ ಸಹ ಎಲ್ಲ ರೆಡಿ ಆಯಿತು. ಇನ್ನು ಊಟದ ತಯಾರಿ ಆಗ್ತಾ ಉಂಟು. ಇದು ಮೆಂತೆ ತಂಬುಳಿ ಆಯಿತಾ, ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟು ಇಲ್ಲಿ ನನ್ನ ನೀರು ಮಜ್ಜಿಗೆ ಸಹ ರೆಡಿಯಾಗಿದೆ. ನೋಡಿ ನಮ್ಮ ಇವತ್ತಿನ ನವರಾತ್ರಿ ತಾಲಿ ರೆಡಿ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾಳೆ. ಈ ಬಾಳೆ ಎಲೆ ಒಂದು ಇಟ್ಟರೆ ಉಂಟಲ್ಲ, ಅನ್ನದ ಒಂದು ಸೌಂದರ್ಯ ಮತ್ತು ರುಚಿಯೇ ಬೇರೆ ಆಯಿತಾ. ಜಾನೇನು ಏರು ಒಳೆ ಪುಣೇರು. ಹಾಯ್, ಡಿಲಿಷಿಯಸ್ ಲಂಚ್ ಈಸ್ ವೇಟಿಂಗ್ ಫಾರ್ ಯು. ನನ್ನ ಮಗಳಿಗೇನು 3 ದಿವಸ ರಜೆ, ಹಾಗೆ ಬಂದಿದ್ದಾಳೆ. ನೋಡಿ ಹೈಬಿಸ್ಕಸ್ ಜ್ಯೂಸ್ ಮಾಡಿಟ್ಟಿದ್ದೇನೆ ಅವಳಿಗೆ ಅಂತ. ನಮ್ಮ ತಾಲಿಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ಮೈಸೂರಿನಿಂದ ನಿಸರ್ಗ. ಫಸ್ಟಿಗೆ ನಾವು ತಿನ್ನೋದು ಮೆಂತೆ ತಂಬುಳಿಯಲ್ಲಿ. ತುಂಬ ಒಳ್ಳೆಯದಾಗಿದೆ ಮೆಂತೆ ತಂಬುಳಿ, ಮತ್ತು ಅದು ಸ್ವೀಟ್ ಸಹ ಒಳ್ಳೆಯದಾಗಿದೆ. ಅದು ಸಿಂಪಲ್ ಆಗಿದೆ, ಪಕ್ಕ ಆಯ್ತು. ನನಗೆ 20 ನಿಮಿಷದಲ್ಲಿ ಆಗಿದೆ. ಸ್ವಲ್ಪ ಮಾಡಿದಾಗ ಬೇಗ ಆಗ್ತದಲ್ಲ ಹಾಗೆ. ಸಿದ್ಧಾರ್ಥನಿಗೆ ಇಷ್ಟ ಆಗಲಿಲ್ಲ, ನಾನು ಅದಕ್ಕೆ ವೆನಿಲಾ ಎಸೆನ್ಸ್ ಹಾಕಿದ್ದೆ. ನನಗೆ ಏಲಕ್ಕಿ ಕೊಟ್ಟರೆ ಈಗ ಉದಾಸೀನ ಆಯಿತು ಅಂತ ಕಡೆಗೆ ಅದು ಹಾಗೆ. ಇದು ನಮ್ಮ ಸಂಜೆದು ಹಿಂಡಿ ಕೊಡುವ ಕಾರ್ಯಕ್ರಮ ಆಯಿತಾ. ಬೇಗ ನಾವು ಮಾಡ್ತಾ ಇದ್ದೇವೆ, ಅಂದರೆ ಮಳೆ ಸಹ ಬರುವ ಲಕ್ಷಣ. ಹಿಂಡಿ ಕೊಟ್ಟು ಹುಲ್ಲು ಹಾಕಿ ಹಾಲು ಕರೆದು ಇಲ್ಲಿಂದ ಹೋಗೋದು. ಮನೆಗೆ ಬರಬೇಕಾದ್ರೆ ಹುಲಿ ವೇಷ ಸಹ ಬಂತು ನೋಡಿ. ಹುಲಿ ವೇಷ ಅದು ನನಗೆ ಚೆಂಡೆದೆಲ್ಲ ಕೇಳಿಸ್ಲಿಕ್ಕೆ ಆಗಲಿಲ್ಲ. ಅದು ಇವನ ನಾಯಿದ್ದು ಬೊಬ್ಬೆ ಸಹ ಆದರೆ ಸಹ ಇಟ್ಟಿದ್ದೇನೆ, ಒಂದು ಸ್ವಲ್ಪ ಆದರೂ ಕೇಳ್ತದಲ್ಲ ಅಂತ ಹೇಳಿ. ಇನ್ನು ನಾನು ಇವತ್ತು ಒಂದು ಕ್ರಾಫ್ಟ್ ಮಾಡ್ತಾ ಇದ್ದೇನೆ, ಇದು ತೆಂಗಿನ ಗರಿಯಿಂದ. ಅದು ಎಂತಂತ ನೋಡಬೇಕಾದ್ರೆ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಸಹ ಮನೆಯಲ್ಲಿ ತುಂಬ ಯೂಸ್ಫುಲ್ ಆಗ್ಬೋದು. ಟ್ರೈ ಮಾಡಿ ಆಯಿತಾ ನೀವು ಸಹ. ಹಾಗೆ ನಮ್ಮ ಹಿಂದಿನ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ನಾವು ಬೆಳೆಸಿಕೊಂಡು ಹೋಗುವ, ನಮ್ಮ ಮಕ್ಕಳಿಗೆಲ್ಲ ತಿಳಿಯಪಡಿಸುವ ಅಲ್ಲ. ಕಿಟ್ಟುವನ್ನು ಇವತ್ತು ಬಿಗಿ ಬಂಧನದಲ್ಲಿ ಇಟ್ಟದ್ದು. ನಿನ್ನೆ ಅವಳು ಮನೆಗೆ ಅಂತ ಹೊರಗೆ ಹೋದವಳು, ಬರುವಾಗ ಫುಲ್ ಚಂಡಿ. ಮಳೆ ಬರುವ ಮೊದಲು ಹೋಗಿದ್ದಾಳೆ, ಬರಲೇ ಇಲ್ಲ ಮನೆಗೆ. ನಾವೆಲ್ಲ ಗಾಬರಿಯಾಗಿ ಅವಳ ಮರಿಗಳೆಲ್ಲ ಹೆದರಿ ಪಾಪ. ಈ ಜನ ಇಲ್ಲ, ಅದಕ್ಕೆ ಇವತ್ತು ನೋಡಿ ಬಂಧನದಲ್ಲಿ ಬಿಗಿ ಭದ್ರತೆ ಕಿಟ್ಟುವಿಗೆ. ಟುನ್ 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 ಮನೆ ಮುರಿ ಅಲ್ಲ. ಟುನ್ 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 ಟುನ್.
ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೀವು ಎನಿ ಟೈಮ್ ನನ್ನ ವೀಡಿಯೋಸ್ ನಿಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನೋಟಿಫಿಕೇಶನ್ ನಿಮಗೆ ಬಂದಿರ್ತದೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್. ಗುಡ್ ಮಾರ್ನಿಂಗ್. ಇವತ್ತು ಸಹ ಹಾಗೆ ನಾನು ಬೆಳಿಗ್ಗೆ ಎಡಿಟಿಂಗ್ ಮಾಡಿ ಅಪ್ಲೋಡಿಗೆ ಇಡಬೇಕಷ್ಟೇ. ಆದರೆ ನಿನ್ನೆ ರಾತ್ರಿ ನನಗೆ ತುಂಬ ಸುಸ್ತಾಯಿತು, ಹಾಗೆ ಕಣ್ಣಿಗೆಲ್ಲ ತುಂಬ ಟಯರ್ಡ್ ಆಯಿತು. ಹಾಗೆ ಪೆಂಡಿಂಗ್ ಇಟ್ಟು ಇವತ್ತು ಬೆಳಿಗ್ಗೆ 3:30 ಎದ್ದು ಎಡಿಟಿಂಗ್ ಮಾಡಿ ಈಗ ಅಪ್ಲೋಡಿಗೆ ವಿಡಿಯೋ ಎಂಡ್ ಮಾಡ್ತಾ ಮಾಡ್ತಾ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೇನೆ. ಬೆಳಿಗ್ಗೆ ಸಹ ಗುಡ್ ಮಾರ್ನಿಂಗ್, ಈಗ ಸಹ ಗುಡ್ ಮಾರ್ನಿಂಗ್. ಟೇಕ್ ಕೇರ್. ಬೈ ಬಾಯ್.